ಊಟ ಬೇಕಾ ಅನ್ನ ಬೇಕಾದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಾನಿವತ್ತು ಪಬ್ಲಿಕ್ ಅಲ್ಲಿ ಬಂದು ಮಾತಾಡೋಕೆ ಮಾಡಿದ್ದು ನೀವು, ನಾನಲ್ಲ. ಕರೆದು ವಾರ್ನಿಂಗ್ ಮಾಡಿದೆ ನಿಮ್ಗೆ. ಎಲ್ಲ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಪಾಪ ಪ್ರತಿಯೊಂದು ಒಂದೊಂದು ಸವಲತ್ತು ಸರ್ಕಾರದ ಸಿಕ್ಲಿಕ್ಕೆ ಅಂತ ಬಂದು ಇಲ್ಲಿ ನಿಮ್ಮ ಕೈಕಾಲ ನಿಮಗೆ ಅಂಗಲ್ ಚಾಚಬೇಕು. ಅವರು ಅವರ ಹಕ್ಕು, ಇಲ್ಲಿ ಏನ್ ಬೇಕಾದ್ರೂ ಪಡ್ಕೊಳ್ಳುವಂತದ್ದು. ನೋಡ, ಒಂದು ತಾಯಿ ಪಾಪ ಗರ್ಭಿಣಿ ಹೆತ್ತು 1 ತಿಂಗಳಾಗಲಿಲ್ಲ ಅಂತ ನಿಮಗೆ ಫೋನ್ ಮಾಡಿದ್ದಾರೆ, ಇವತ್ತು ಕಳಿಸ್ಲಿಕ್ಕೆ ಹೇಳಿದ್ದಾರೆ ಪಂಚಾಯತ್ ಅಧ್ಯಕ್ಷರ ಹತ್ರ. ನೀನೀಗ ಆಗುದಿಲ್ಲ ಅಂತ ಹೇಳ್ತೇನೆ. ಯಾರದು? ಯಾರು ಟೋಕನ್ ಕೊಟ್ಟರು? ಯಾರು ಆಗುದಿಲ್ಲ ಅಂತ ಹೇಳಿದ್ದು? ದೊಡ್ಡವರೇ ಯಾರು ಹೇಳಿದ್ದು? ಗರ್ಭ ಮಲಗಿದ ಹೆರಿಗೆ ಮಾಡಿ ಮಲಗಿದ ಹೆಂಗಸನ್ನು ಇಲ್ಲಿ ಬಂದು ಏರ್ ಬನ್ನಿ ನೀವೆಲ್ಲ ಬರ್ಲಿಕ್ಕೆ ಹೇಳಿದ್ದು. ಇಲ್ಲ, ಏರ್ ನಿರ್ಬನ್ನಿ, ಏರ್ ಟೋಕನ್ ಇರ್ಬೇಕು, ಟೋಕನ್ ಇರ್ಬೇಕು. ಏರ್ ಲಿಪ್ಲಲ್ಲಿ ಯಶೋಧ ಟೋಕನ್ ಇರ್ಬೋದು. ಇಂಜಿನಿಯರ್ ಬರ ಬರ್ಪಣ ಅಂತ ನಿಮಗೆ ಕಣ್ಣು ತೋಜ ನಿಖಲು ಕೊರ್ಪಿನ ಕರೆಕ್ಟ್ ಕೊರ್ಲಿ ಸರಿಯಾಗಿ ಎಂಚಿನ ಎಂಟು ಬೈದ್ರೆ ಸಪರೇಟ್ ಎಂಟು ವಿಡಿಯೋ ಮಾತಕನ ಇದ್ದಾರೆ. ಇಡೀ ದಿನ ಫೋನ್ ಹೊಡಲ್ಲ ನಿಖಲು ಪಾಪ ಹಾಕಲ್ ಬಾತ್ ಕ್ಯೂ ಅಂತ ಫೋನ್ ಏನಾಂಡ ನಿಖಲು 11 ರೂಪಾಯಿ ಏನಾಂಡ ಫೋನ್ 11 ಬರ್ತಾಡ ನಿಖಲು ಏರ್ಲ ಫೋನ್ ಕಣದಲ್ಲಿ ಫೋನ್ ಚೀರ ಹೊಡೆದಿದ್ದು ಬರೋದು. ಮಧ್ಯಾಹ್ನ ಆಫ್ ಟೈಮ್ ಮಾತ್ರ ಫೋನ್ ತೆಕ್ಕೊಡು.